ಕಾವಿದಾರಿಯಾಗಿರುವ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಾರೆ. ಅದು ತಪ್ಪೆಂದು ಹೇಳುತ್ತಿಲ್ಲ. ಆದರೆ ಕಾವಿಯನ್ನ ತಾವು ಮಾಡುವ ದುಷ್ಕೃತ್ಯಗಳಿಗೆ ಗುರಾಣಿಯಾಗಿ ಬಳಸಬಾರದು ಎಂದು ವಿಧಾನ ಪರಿಷತ್ನ ಸದಸ್ಯ ಹರೀಶ್ ಕುಮಾರ್ ಬಿಜೆಪಿಗರಿಗೆ ತಿರುಗೇಟನ್ನು ನೀಡಿದ್ದಾರೆ. ಮಂಗಳೂರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಬಿಜೆಪಿಗರಿಗೆ ಆಡಳಿತ ಪಕ್ಷದಲ್ಲಿರುವಾಗ ಒಂದು ಕಾನೂನು, ವಿರೋಧ ಪಕ್ಷದಲ್ಲಿರುವಾಗ ಒಂದು ಕಾನೂನು ಎಂಬ ರೀತಿಯಲ್ಲಿ ವ್ಯವಹರಿಸುತ್ತಿದ್ದಾರೆ. ಧರ್ಮಾಧಾರಿತ ರಾಜಕಾರಣ, ಕೋಮುಗಳ ನಡುವೆ ದ್ವೇಷ ಹುಟ್ಟಿಸುವುದು, ಜಾತಿಗಳ ನಡುವೆ ಬೆಂಕಿ ಹಚ್ಚುವಂತಹ ಕಾರ್ಯ ಮಾಡುತ್ತಿದ್ದಾರೆ. ಆದ್ದರಿಂದ ಟೀಕೆ ವಿರೋಧಗಳನ್ನು ಸಹಿಸಲು ಸಾಧ್ಯವಿಲ್ಲದಿದ್ರೆ ರಾಜಕೀಯ ಬಿಟ್ಟು ಹೋಗಲಿ ಎಂದು ಹೇಳಿದ್ದಾರೆ. ಪೀಠಾಧಿಪತಿಗಳಾದ ಒಬ್ಬರು ರಾಜರು ನಮ್ಮ ಎಐಸಿಸಿ ಇಂದಿರಾ ಗಾಂಧಿ ಇರುವಾಗ ಎಐಸಿಸಿ ಸಮಿತಿಯ ಸದಸ್ಯರಾಗಿದ್ದರು. ಡಾಕ್ಟರ್ ಸೋಮನಾಥ್ ಯೋಗಿ ಅಂತ ಹೇಳಿ ಎಲ್ಲ ಪಕ್ಷದಲ್ಲಿ ಇದ್ದಾರೆ ನಮ್ಮ ಗುರುಗಳು ಕೂಡ. ಆದ್ದರಿಂದ ಮಿಥುನ್ ರೈ ಹಾಗೆ ಹೇಳಲಿಲ್ಲ, ನಮ್ಮ ಸಮಾಜಕ್ಕೆ ಕೂಡ ಏನು ಹೇಳಲಿಲ್ಲ. ನಮ್ಮ ಸಮಾಜದವರು ಇವರು ಈಗ ಎಲ್ಲಿದ್ದಾರೆ? ಬಹುಶಃ ಕದ್ರಿ ಪ್ರದೇಶದಲ್ಲಿ ಸೇರಿರುವಂಥ ಎಲ್ಲ ಪ್ರದೇಶಗಳು ಕದ್ರಿ ಜೋಗಿ ಮಠಕ್ಕೆ ಸೇರಿದಂಥ ಆಸ್ತಿಗಳು. ಅದರಲ್ಲಿ ಸರ್ಕಿಟ್ ಹೌಸ್ ಬರ್ಬೋದು, KPT ಬರ್ಬೋದು, ಎಲ್ಲ ಪ್ರದೇಶಗಳು ಬಹುಶಃ ಒಂದು ಸಣ್ಣ ಕಾಸಿಗೆ ಅವರು ಎಕ್ವೈರ್ ಮಾಡಿಕೊಂಡು ನಾವು ಸರ್ಕಿಟ್ ಹೌಸ್ ವೃತ್ತಕ್ಕೆ ಕದ್ರಿಯಲ್ಲಿ ಜೀವಂತ ಸಮಾಧಿಯಾದಂಥ ಜ್ವಾಲಾನಾಥರ ಒಂದು ಹೆಸರನ್ನು ಇಡಲಿಕ್ಕೆ ನಾವು ಕೌನ್ಸಿಲ್ನಲ್ಲಿ ರೆಸೊಲ್ಯೂಷನ್ ಮಾಡಿದ್ದೆವು. ಅಲ್ಲಿ ಒಂದು ಬೋರ್ಡ್ ಇತ್ತು ಸರ್ಕಲ್ನಲ್ಲಿ, ಜ್ವಾಲಾನಾಥ ವೃತ್ತ ಅಂತ. ಇದೇ BJP ಅವರು ಬಂದು ಅದನ್ನು ತೆಗೆದು ಬಿಸಾಡಿ ಕೌನ್ಸಿಲ್ನಲ್ಲಿ ಬಹಳಷ್ಟು ದೊಡ್ಡ ಗಲಾಟೆ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಅಲ್ಲಿ ಆ ವೃತ್ತ ಸ್ಥಾಪಿಸಲಿಕ್ಕೆ ಆಗೋದಿಲ್ಲ, ನಾವು ಬೇರೆ ವೃತ್ತ ಮಾಡ್ತೇವೆ, ಬೇರೆ ದೇವರ ಹೆಸರನ್ನು ಇಡ್ತೇವೆ ಅಂತ ಹೇಳಿ ಸ್ಥಳೀಯ ಕಾರ್ಪೊರೇಟ್ಗಳು, ನಮ್ಗೆ ಗೊತ್ತಿದೆ, ಅದು ಪೇಪರ್ ಇದೆ ನಮ್ಮ ಹತ್ರ ಎಲ್ಲ, ದೊಡ್ಡ ವಿಷಯವಾಗಿದೆ. ಆ ಸಮಯದಲ್ಲಿ ಆ ಬೋರ್ಡನ್ನು ತೆಗೆದು ಬಿಸಾಡಿದ್ದಾರೆ. ಆಗ ಈ ನಾಥ್ ಪಂಥದ ಈ ಸಂಘದ ಅಧ್ಯಕ್ಷರು ಎಲ್ಲಿದ್ದರು? ಈ ಜೋಗಿ ಸಮಾಜದ ಅಧ್ಯಕ್ಷರು ಈ ಸ್ವಯಂ ಘೋಷಿತ ಏನೋ ಅವರು ಇಲೆಕ್ಷನ್ ಮಾಡಿದೇನೋ ಅದು ಕರೆಕ್ಟಾಗಿ ಆಗಿಲ್ಲ, ಇಲ್ಲಿಂದ ಬಸ್ನಲ್ಲಿ ಜನಗಳನ್ನು ಹಿಡ್ಕೊಂಡು ಬಂದು ವೋಟ್ ಮಾಡಿಕೊಂಡು ಅವರು ಆಯ್ಕೆ ಆಗಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ. ಮೊನ್ನೆ ಒಂದು ಹೆಂಗಸಿನ ದರೋಡೆಯಾಗಿ ಮಾಡಿರಾಯ್ತು. ಬಹುಶಃ ಕಣದೂರು ಇಲ್ಲಿ ನಮ್ಮ ದೇರಳಘಟ್ಟ ಆ ಸೈಡ್ ರಾತ್ರಿ ಹೊತ್ತಿನಲ್ಲಿ ಒಂದೇ ಹೆಂಗಸಿರುವಾಗ, ಬೋಪಾಡಿಕಲ್ಲು. ಆಗ ಮಾತಾಡಲಿಲ್ಲ ಇವರು. ಯಾವ